ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಮೀನು ಸಾರು ಯಾವ ರೀತಿ ಮಾಡೋದಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಂಗಡೆ ಮೀನು ಯಾವ ರೀತಿ ಸಾರು ಮಾಡೋದಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಂಗಳೂರಿನವರು ಅನ್ಕೋತಾ ಇರ್ಬೋದು, ಏನಪ್ಪ ಇವರು ಎಷ್ಟು ಸಿಂಪಲ್ ವಿಡಿಯೋ ಮಾಡ್ತಾ ಇದ್ದಾರೆ ಮೀನು ಸಾರ ಅಂತ. ಬಟ್ ಫ್ರೆಂಡ್ಸ್, ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ. ಅಂದರೆ ಈ ಸೈಡ್ ಬ್ಯಾಂಗ್ಳೂರ್ ಸೈಡ್ ರಿಕ್ವೆಸ್ಟ್ ಮಾಡಿದ್ರು ಮೀನು ಸಾರು ಯಾವ ರೀತಿ ಮಾಡೋದು ತಿಳಿಸ್ಕೊಡಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಇವತ್ತು ನಾನು ಮಾಡ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ. ಇನ್ನೇನು 10-11 ಗಂಟೆ ಆಯಿತು ಅಂದ ತಕ್ಷಣ ಮಂಗಳೂರಿನಲ್ಲಿ ಮನೆ ಬಾಗಿಲಿಗೆ ಮೀನು ಬರುತ್ತೆ. ಇವತ್ತು ಬಂಗಡೆ ಖಂಡಿತವಾಗ್ಲೂ ತಗೊಳ್ಳಿ ಮೀನು ಸಾರು. ನೀವು ಕೂಡ ಟ್ರೈ ಮಾಡಿ. ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಆಗುತ್ತೆ. ಇದು ಟೇಸ್ಟ್ ತುಂಬಾ ಸೂಪರ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಏನಿಲ್ಲ, ಸಿಂಪಲ್ ಇದೆ ರೆಸಿಪಿ. ಅದಕ್ಕೆ ಏನೇನು ಬೇಕು ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ಯಾಕೆ ತಡ ಮಾಡೋದು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಬಂಗುಡೆ ಸಾರು ಮಾಡ್ಕೊಳ್ಳೋದಕ್ಕೆ ಇಲ್ಲಿ 1 kg ಆಗುವಷ್ಟು ಬಂಗುಡೆ ತೊಗೊಂಡಿದ್ದೀನಿ. ಅದೇ ರೀತಿಯಾಗಿ 10 ಮೆಣಸು ತೊಗೊಂಡಿದ್ದೀನಿ. 10ರಿಂದ ಒಂದು 12 ಮೆಣಸು. ಆನಂತರ 1 ತೆಂಗಿನಕಾಯಿನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ 2 ಚಿಪ್ಪಷ್ಟು ತೆಂಗಿನಕಾಯಿ. ಇಲ್ಲಿ ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ, ಇದು ಮಸಾಲೆಗೆ. ಒಂದು 7 ಬೆಳ್ಳುಳ್ಳಿ, 7 ಎಸಳು. ಆನಂತರ 1 ಟೀ ಸ್ಪೂನಷ್ಟು ಜೀರಿಗೆ, 2 ಟೀ ಸ್ಪೂನಷ್ಟು ಕೊತ್ತಂಬರಿ, 1 ಚಿಟಿಕೆ ಆಗುವಷ್ಟು ಓಂ ಕಾಳು. ಆನಂತರ ಒಂದು 10 ಕಾಳು ಮೆಂತೆ, 1 ಟೀ ಸ್ಪೂನಷ್ಟು ಕರಿಮೆಣಸು. ಆನಂತರ ದೊಡ್ಡ ಗಾತ್ರದ ಲಿಂಬೆಹಣ್ಣಿನ ಗಾತ್ರದಲ್ಲಿ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಆನಂತರ ಮೀನಾಗಿರೋದ್ರಿಂದ ಇಲ್ಲಿ ನಾನು ಒಂದು ಚಿಕ್ಕ ಸ್ಪೂನಲ್ಲಿ 1 ಟೀ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ. ಮೀನಿಗೆ ಸ್ವಲ್ಪ ಅರಿಶಿನ ಜಾಸ್ತಿ. ಇದಿಷ್ಟು. ಆನಂತರ ಈ ಮಸಾಲೆ ಇಲ್ಲಿ ನಾನು ಅರ್ಧ ಈರುಳ್ಳಿ ಹೇಳಿದ್ನಲ್ಲ, ಇದೇ ಅರ್ಧ ಈರುಳ್ಳಿನ ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಅಂದರೆ ಇದು ಮಸಾಲೆಗೆ ಹಾಕೋಕ್ಕೆ. ಇಲ್ಲಿ ಚಿಕ್ಕ ತುಂಡು ಶುಂಠಿ, ಒಂದು 4 ಕಾಯಿ ಮೆಣಸನ್ನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ನಾವು ಫ್ರೈ ಮಾಡ್ಕೊಳ್ಬೇಕು. ಧನಿಯಾ, ಜೀರಿಗೆ, ಓಮ, ಮೆತ್ತೆ, ಕರಿಮೆಣಸು, ಆನಂತರ ಮೆಣಸು, ಇದಿಷ್ಟನ್ನು ಮಾತ್ರ ಫ್ರೈ ಮಾಡ್ಕೊಳ್ಬೇಕು. ಇದನ್ನೆಲ್ಲ ರುಬ್ಬೋವಾಗ ಹಾಕೊಳ್ಳೋದಕ್ಕೆ. ಅರಿಶಿನ, ಹುಳಿ, ಆನಂತರ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ರುಬ್ಬೋವಾಗ ಹಾಕ್ಕೊಳ್ಳೋಕ್ಕೆ. ಈ ಮಸಾಲೆನ ನಾವು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಮೆಣಸು ಅಷ್ಟೇ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇದಕ್ಕೆ ನಾನಿವಾಗ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಇದಕ್ಕೆ ಇವಾಗ ಮೆಣಸು ಹಾಕೋತಾ ಇದ್ದೀನಿ. ಮೆಣಸು ಸ್ವಲ್ಪ ಬಾಡಬೇಕು. ಇದು ಸಾಕಾಗುತ್ತೆ. ಇವಾಗ ತೆಗೆಯೋಣ ಮೆಣಸನ್ನ. ಇದಕ್ಕೆ ಇವಾಗ ಧನಿಯಾ, ಜೀರಿಗೆ, ಮೆಂತೆ, ಓಮ ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ ಸ್ಲೋ ಆಗಿಡಿ, ಇಲ್ಲಾಂದರೆ ಎಲ್ಲ ಸೀದೋಗುತ್ತೆ. ಅದು ಸೀದೋಗೋ ಥರ ಫ್ರೈ ಮಾಡ್ಕೊಳ್ಲಿಕ್ಕಿಲ್ಲ ನಮಗೆ. ಜಸ್ಟ್ ಸ್ವಲ್ಪ ಬಾಡಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಹೀಗೆ ಹುರ್ಕೊಳ್ಬೇಕು. ಪಟ್ಪಟ ಅಂತ ಇದೆ, ಕಾಳು ಮೆಣಸೆಲ್ಲ ಪಟ್ಪಟ ಅಂತ ಹೊಡಿಬೇಕು ಸ್ವಲ್ಪ. ಸಾಕು. ಇದನ್ನು ಇವಾಗ ತೆಗೆಯೋಣ. ನೋಡಿ, ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದು ಫ್ರೈ ಮಾಡಿ ಇಟ್ಕೊಂಡಂತಹ ಮಸಾಲೆ. ಇದನ್ನ ಇವಾಗ ರುಬ್ಬಕ್ಕೆ ಹಾಕೊಳ್ಳೋಣ. ಇನ್ನು ತೆಂಗಿನಕಾಯಿ ಹಾಕೊಳ್ಳೋಣ. ಇದಕ್ಕೇನೆ ಹುಣಸೆಹಣ್ಣು ಕೂಡ ಹಾಕೋತಾ ಇದ್ದೀನಿ. ಹುಣಸೆಹಣ್ಣಲ್ಲಿ ಬೀಜ ಇದ್ದರೆ ತೆಗೆದು ಬಿಡಿ, ಇಲ್ಲಾಂದರೆ ಬ್ಲೇಡಿಗೆ ಸಿಕ್ಕಾಕೊಂಡ್ರೆ ಬ್ಲೇಡ್ ಹಾಳಾಗ್ಬೋದು. ಆನಂತರ ಈರುಳ್ಳಿ, ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೇ ಅರಿಶಿನ ಹಾಕೋತಾ ಇದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಇನ್ನು ಇದಕ್ಕೆ ನೀರು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಳ್ಳೋಣ. ತುಂಬ ನುಣ್ಣಕ್ಕೆ ರುಬ್ಕೊಳ್ಳಿ. ನುಣ್ಣಕ್ಕಾದರೆ ಮಾತ್ರ ಸಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನುಣ್ಣಕ್ಕಾಗಲಿಲ್ಲ ಅಂದರೆ ಟೇಸ್ಟ್ ಬರಲ್ಲ. ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲಿ ಹಾಕೊಳ್ಳಿ ಬೆಸ್ಟ್. ನಾನಿಲ್ಲಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ.
ತುಂಬ ಇದನ್ನು ರುಣ್ಣಕ್ಕೆ ರುಬ್ಕೊಳ್ಳೋಣ ಇವಾಗ ನೀರು ಹಾಕ್ಬಿಟ್ಟು. ಎಸ್ ಫ್ರೆಂಡ್ಸ್, ಇವಾಗ ಮಸಾಲ ರೆಡಿ ಆಯಿತು. ನಾನಿಲ್ಲಿ ಇದಕ್ಕೆ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೋತಾ ಇದ್ದೀನಿ. ನೀವು ಸಾಂಬಾರು ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ನೀರು ಹಾಕಿ. ನೀರು ಹಾಕ್ತೆ. ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡೆ. ಒಂದ್ಸಲ ಹಿಂಗೆ ಸ್ಪೂನ್ ಹಾಕಿ ಎಷ್ಟು ದಪ್ಪ ಬೇಕು ಅಂತ ನೋಡ್ಕೊಳ್ಳಿ. ಇದು ತುಂಬ ದಪ್ಪನೇ ಇದೆ. ನಾನು ಇದಕ್ಕೆ ನೀರು ಹಾಕೋತೀನಿ ನಾನಿವಾಗ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ ನಾನು ನೀರು. ಎಷ್ಟು ದಪ್ಪ ಬೇಕು ಅಂತ ನೋಡ್ಕೊಳ್ಳಿ. ದಪ್ಪ ಅನಿಸಿದ್ರೆ ಮತ್ತೆ ನೀರು ಹಾಕಿ. ನಾನು ಅವಾಗ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ, ಶುಂಠಿ, ಕಾಯಿ ಮೆಣಸು, ಟೊಮೆಟೊ ಎಲ್ಲ ಇದಕ್ಕೇ ಹಾಕೋತಾ ಇದ್ದೀನಿ. ಇದು ಇದರಲ್ಲೇ ಚೆನ್ನಾಗಿ ಬೇಯಬೇಕು. ಮಸಾಲ ಚೆನ್ನಾಗಿ ಬೇಯಬೇಕು, ಕುದಿ ಬರಬೇಕು. ಆನಂತರ ನಾವು ಇದಕ್ಕೆ ಮೀನು ಆ್ಯಡ್ ಮಾಡ್ಕೊಳ್ಳೋದು. ಇದಿವಾಗ ಚೆನ್ನಾಗಿ ಕುದಿ ಬರಲಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ಮಸಾಲ ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ ನಾನು ಇವಾಗ ಮೀನನ್ನ ಹಾಕ್ತಾ ಇದ್ದೀನಿ. ಮೀನು ಹಾಕಿದ್ಮೇಲೆ ನೀವು ಇದಕ್ಕೆ ಸ್ಪೂನ್ ಹಾಕೋಕ್ಕೆ ಹೋಗಬೇಡಿ. ಮೀನೆಲ್ಲ ಪುಡಿ ಪುಡಿ ಆಗುತ್ತೆ. ಹಂಗೆ ಹಾಕ್ಬಿಡಿ ಜಸ್ಟ್. ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಇದಿವಾಗ ಹಂಗೆ ಬೇಯಲಿ. ಮುಚ್ಚಿ ಬೇಯಕ್ಕೆ ಬಿಡೋಣ. ಫ್ರೆಂಡ್ಸ್, ಇದಿವಾಗ ಮೀನು ಹಾಕಿ ನಾವು 6 ರಿಂದ 7 ನಿಮಿಷ ಆಗಿದೆ. ಮೀನು ಚೆನ್ನಾಗಿ ಬೆಂದಿದೆ. ಮೀನು ತೆಗಿವಾಗ ಸೈಡ್ಗೆ ಸ್ಪೂನ್ ಹಾಕ್ಬಿಟ್ಟು ತೆಗೀರಿ. ನೋಡಿ, ಮೀನು ಚೆನ್ನಾಗಿ ಬೆಂದಿದೆ. ಇದು ಇಷ್ಟ ಆದರೆ ಸಾಕಿವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೋತೀನಿ. ಸರ್ವ್ ಮಾಡ್ಕೋತೀನಿ ನಾನಿವಾಗ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಮೀನು ಸಾರು ಸೂಪರಾಗಿ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ. ಡೆಫಿನೆಟಾಗಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಇದು ಅನ್ನದ ಜೊತೆಗೆ ಅಥವಾ ದೋಸೆ ಜೊತೆಗೆ ಯಾವುದ್ರ ಜೊತೆಗೂ ಸೂಪರ್ ಕಾಂಬಿನೇಷನ್ ಆಗುತ್ತೆ. ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ನೋಡಿದ್ರಲ್ವ ಫ್ರೆಂಡ್ಸ್, ನಾವು ಮೀನು ಸಾರು ಎಷ್ಟು ಸುಲಭವಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ವಿ ಅಂತ. ತುಂಬಾ ಟೇಸ್ಟಿಯಾಗಿ ಆಗಿದೆ, ಸೂಪರಾಗಿ ಆಗಿದೆ ಮೀನು ಸಾರು. ನಮ್ಮ ಮಂಗಳೂರಲ್ಲಾದರೆ ಚೊರೆ ಮಾಡಿ ತೊಗೊಳ್ಬೋದು ಅವ್ರ ಹತ್ರ ಒಂಜಿ ಪಾಡ್ಲೆ ಅಂತ. ಆದರೆ ಇಲ್ಲಿ ಆ ಥರ ಹೇಳೋ ಹಾಗೆ ಇಲ್ಲ, KG ಲೆಕ್ಕ. ಬಟ್ ಆದರೂ ಮೀನು ಚೆನ್ನಾಗಿತ್ತು, ಸೂಪರಾಗಿತ್ತು. ದೊಡ್ಡಿತ್ತು ಮೀನುಗಳು. ಸಾರು ಕೂಡ ಸೂಪರಾಗಿದೆ. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ ಅಂತ ಹೇಳ್ತೀನಿ. ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.